ಸ್ವಾಗತ. ಬಂದಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ದೃಶ್ಯ ಮಾಧ್ಯಮ ಮತ್ತೆ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ಸ್ವಾಗತಿಸುತ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಶಶಿಧರ್ ಹೆಗ್ಡೆ ಅವರೇ, ವಿಶ್ವಾಸ್ ಕುಮಾರ್ ದಾಸರವರೇ, ಕೆಪಿಸಿಸಿ ಸದಸ್ಯರಾಗಿರ್ತಕ್ಕಂಥ ಪೃಥ್ವಿರಾಜರವರೇ, ಮಾಜಿ ಕಾರ್ಪೊರೇಟರ್, ಹಿರಿಯ ಕಾರ್ಪೊರೇಟರ್ ಆಗಿರ್ತಕ್ಕಂತಹ ಲ್ಯಾನ್ಸಿಲಾಟ್ ಪಿಂಟರ್ ಅವರೇ, ಮಂಗಳೂರು ನಗರ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಸಾಲಿಯನ್ರವರೇ, ಪತ್ರಿಕಾ ಮಾಧ್ಯಮದ ಎಲ್ಲ ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಈ ಒಂದು ಜಿಲ್ಲೆಯಲ್ಲಿ ಅನೇಕ ಅಹಿತಕರ ಘಟನೆಗಳು ನಮ್ಮನ್ನು ಮತ್ತೆ ಮತ್ತೆ ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯದ ಶಾಶ್ವತ ಶಾಂತಿ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮಾತಾಡ್ತಲಿದ್ವಿ. ಮತ್ತೆ ಮತ್ತೆ ಘರ್ಷಣೆಗಳಾಗ್ತಾ ಇದೆ. ಈ ಒಂದು ಜಿಲ್ಲೆಯಲ್ಲಿ ಧರ್ಮಾಧಾರಿತವಾದ ರಾಜಕೀಯತೆಗಳು ಸುಮಾರು ಆಗಿದೆ. ನಮ್ಮ ತಿಳುವಳಿಕೆ ಪ್ರಕಾರ 50ಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಕಳೆದ 25-30 ವರ್ಷಗಳಿಂದ ನಡೆದಿರ್ತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ, ಇಲ್ಲಿ ಒಂದು ಶಾಶ್ವತ ಶಾಂತಿಯನ್ನ ಕಾಯಮಾಗಿ ಇರಬೇಕು ಅನ್ನೋಂಥ ಅಪೇಕ್ಷೆ ನಮ್ಮ ಎಲ್ಲರದು. ಇವತ್ತು ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ದೆ, ಪಿತೂರಿದಾರರನ್ನ, ಯಾರು ಈ ಗಲಭೆಲೆ ಹಿಂದೆ ಇದ್ದಾರೆ, ಆ ಪಿತೂರಿದಾರರನ್ನ ಅವರ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಈ ಗಲಾಟೆಗಳು ಶಾಶ್ವತವಾಗಿ ನಿಂತು ಹೋಗುತ್ತೆ ಅಂತ. ಇವತ್ತಿಗೂ ಕೂಡ ಅದೇ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಮಗೆಲ್ಲ ಶಾಶ್ವತದ ಶಾಂತಿ ಬೇಕಾಗಿದೆ. ಆಂಟಿ ಕಮ್ಯುನಲ್ ಫೋರ್ಸ್, ಒಂದು ರೀತಿಯಲ್ಲಿ ಸ್ಪೆಷಲ್ ಫೋರ್ಸ್ ಅನ್ನ ಮಾಡ್ತೇವೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಈ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸುವ ದೃಷ್ಟಿಯಲ್ಲಿ ಸರ್ಕಾರದ ಕಡೆಯಿಂದ ಪ್ರಯತ್ನಗಳಾಗ್ತಾ, ಇಲ್ಲಿ ಬಹಳ ಜನರ ಅಪೇಕ್ಷೆ ಮೇರೆಗೆ ಅಧಿಕಾರಿ ಬದಲಾವಣೆ ಕೂಡ ಆಗಿದೆ. ಈ ಒಂದು ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನಗಳು ನಡೀತಾ ಇರುವಾಗ, ಅಶಾಂತಿಯನ್ನು ಬಯಸುವವರು, ಈ ಜಿಲ್ಲೆಯ ಶಾಂತಿಯನ್ನೇ ಬಯಸದಿರತಕ್ಕಂಥ ಕೆಲವು ಜನ ಅಪಸ್ವರವನ್ನ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಈ ಒಂದು ಫೋರ್ಸ್ ಅನ್ನು ಮಾಡತಕ್ಕಂಥದ್ದು ಒಂದು ವರ್ಗ ಜನರನ್ನ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವರ ಮೇಲೆ ಕಿರುಕುಳ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು. ಬಹುಶಃ ನಾವು ಈ ಜಿಲ್ಲೆಯ ಶಾಂತಿಯನ್ನ ಬಯಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಪೆಷಲ್ ಫೋರ್ಸ್ ಏನಿದೆ ಅದು ಈ ಒಂದು ಜಿಲ್ಲೆಯ ಶಾಂತಿಯ ಶಾಶ್ವತ ಶಾಂತಿಗೆ ಒಂದು ತಲಪಾಯ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೀನಿ. ಈ ಒಂದು ಕ್ರಮವನ್ನ ನಾವು ಜಿಲ್ಲೆಯ ಕಾಂಗ್ರೆಸ್ನ ವತಿಯಿಂದ ನಾವು ಸ್ವಾಗತ ಮಾಡ್ತಿದ್ದೇವೆ. ಇದು ಪರಿಣಾಮಕಾರಿಯಾಗಿ ಇದರ ಕೆಲಸ ಕಾರ್ಯ ಆಗಬೇಕಾಗಿದೆ. ಅದಕ್ಕೆ ಬೇಕಾದಂಥ ಅಧಿಕಾರಿಗಳು ಯಾರು ಹಾಕಬೇಕು ಅಂತ ತೀರ್ಮಾನ
ಯಾರು ಹಾಕ್ಬೇಕು ಅಂತೇಳಿ ಒಂದು ಆದೇಶ ಬಂದಿದೆ. ಅದರಲ್ಲಿ ಒಂದು ಒಳ್ಳೆಯ ಎಲ್ಲ ಸಮಾಜ ಜನರನ್ನ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡತಕ್ಕಂಥ ಅಧಿಕಾರನ ಹಾಕಿ ಇದು ಒಂದು ರೀತಿಯಲ್ಲಿ ನಿರ್ಭೀತಿಯಿಂದ ಜನ ಉಸಿರಾಡ್ತಕ್ಕಂಥ ಒಂದು ಕೆಲಸ ಆಗ್ಲಿ ಅನ್ನುವಂಥದ್ದು ನನ್ನ ಅಪೇಕ್ಷೆ. ಆಗಿಲ್ಲ, ನಾನು 2 ಸಾರಿ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದವನು. ಇಲ್ಲಿ ಒಂದು ಕೋಮು ಘರ್ಷಣೆದು ಮತೀಯ ಸಂಘರ್ಷಗಳಾದಾಗ ನಾವೊಂದು ಜಿಲ್ಲೆಯಲ್ಲಿ ಶಾಂತಿ ಸಭೆಯನ್ನ ಕರೆದಿದ್ವಿ. ಶಾಂತಿ ಸಭೆಗೆ ಎಲ್ಲ ಪಕ್ಷದ ಮುಖಂಡರನ್ನ ಕರೆದಿದ್ವು, ಎಲ್ಲರೂ ಬರ್ತಾ ಇದ್ರು. ಆದ್ರೆ ಕೆಲವು ಸಮಯದ ನಂತರ ಕೆಲವು ಸಂಘಟನೆಗಳು ಆ ಶಾಂತಿ ಸಭೆಗೆ ಬರ್ತಾನೆ ಇರಲಿಲ್ಲ. ಅಂದ್ರೆ ಅವರಿಗೆ ಉದ್ದೇಶ ಶಾಂತಿ ಸಭೆಯಲ್ಲಿ ಬಂದು ಶಾಂತಿ ಸಾಮರಸ್ಯ ಉಳಿಸ್ತಕ್ಕಂಥದ್ದು ಅವರಿಗೆ ಇಷ್ಟ ಇಲ್ಲ. ಅವರ ರಾಜ್ಯಕ್ಕೆ ಬೇಳೆಯನ್ನು ಬೇಯಿಸಬೇಕಾದ್ರೆ ಇಲ್ಲಿ ಗಲಾಟೆಗಳಿದ್ರೆ ಮಾತ್ರ ಅವರ ರಾಜ್ಯಕ್ಕೆ ಬೇಳೆ ಬೇಯಿಸ್ಲಿಕ್ಕೆ ಆಗುತ್ತೆ. ಕೆಲವರಿಗೆ ಇಲ್ಲಿ ಗಲಾಟೆಯೇ ಬೇಕು, ಆ ಗಲಾಟೆಯ ಮೂಲಕ ರಾಜ್ಯಕ್ಕೆ ಲಾಭ ಆಗುತ್ತೆ ಅಂತ ಅವ್ರ ಲೆಕ್ಕಾಚಾರ. ನಮಗೆ ಘರ್ಷಣೆ ಬೇಕಾಗಿಲ್ಲ, ಗಲಾಟೆ ಬೇಕಾಗಿಲ್ಲ, ಅಮಾಯಕರ ಹತ್ಯೆಯು ನಮ್ಮ ಜಿಲ್ಲೆಯಲ್ಲಿ ಆಗ್ಬಾರ್ದು. ಇವತ್ತು ಯಾರು ಅಮಾಯಕರು, ಯಾರು ರಾಡಿಕಲ್ಸ್ ಅಂತ ಹೇಳಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ, ಇದಕ್ಕೆ ಜಾತಕ ನೋಡ್ಬೇಕಾಗಿಲ್ಲ. ಎಲ್ರಿಗೂ ಗೊತ್ತಿದೆ ಯಾರು ವಾಟ್ಸಪ್ ಅಲ್ಲಿ ಮಾತಾಡ್ತಾರೆ, ಯಾರು ಕೋಮು ಭಾವನೆಯನ್ನ ಮುಂದಿಟ್ಕೊಂಡು ಮಾತಾಡ್ತಾರೆ, ಅವರು ಎಲ್ಲರೂ ಕೂಡ ಇಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಿದೆ, ಪತ್ರಿಕಾ ಸ್ನೇಹಿತರಿಗೂ ಕೂಡ ಗೊತ್ತಿದೆ ಯಾರು ಕೋಮು ಪ್ರಚೋದನೆ ಮಾಡತಕ್ಕಂಥವರಿದ್ದಾರೆ. ಇವತ್ತು ಮೊನ್ನೆ ಅಧಿಕಾರಿಗಳು ಬದಲಾವಣೆ ಆದ ನಂತರ ವಾಟ್ಸಪ್ ನಲ್ಲಿ ಕೂಡ ಕೆಲವು ಮಾತಾಡ್ತಕ್ಕಂಥ ಕಡಿಮೆ ಆಗಿದೆ ಅಂತ ಹೇಳುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ಹೌದು, ಇವತ್ತು ಕೋಮು ಪ್ರಚೋದನೆ ಭಾಷಣ ಮಾಡುವುದರಿಂದಾಗಿ ಅಮಾಯಕರು ಸಾಯ್ತಾರೆ, ಅಮಾಯಕರು ಹತ್ಯೆ ಆಗ್ತದೆ. ಒಂದು ಸ್ಪಷ್ಟ ಉದಾಹರಣೆ ಬಂಟ್ವಾಳದಲ್ಲಿ ಆದಂತ ರಹೀಮನ ಹತ್ಯೆ. ಅವನು ಯಾವುದೋ ಸಂಘಟನೆಗೆ ಸೇರಿದವನಲ್ಲ, ಒಬ್ಬ ಅಮಾಯಕ. ಇವತ್ತು ಅಲ್ಲ, ಎಲ್ಲಾ ಜಾತಿ, ಎಲ್ಲಾ ಧರ್ಮದ, ಎಲ್ಲಾ ಭಾಷೆಯ ಜನ ಆ ಊರಿನಲ್ಲಿ ಮಾತಾಡ್ತಾರೆ, ಅವರ ಅಭಿಪ್ರಾಯ ಹೇಳ್ತಾ ಇದ್ದಾಗ ನಮಗೆ ಮನಸ್ಸಿಗೆ ತುಂಬಾ ನೋವಾಗ್ತದೆ. ಅಮಾಯಕನ ಹತ್ಯೆ ಆಗಿದ್ದು ಕಾರಣ ಏನು ಅಂತ ಹೇಳಿದ್ರೆ ಈ ಪ್ರಚೋದನೆ ಮಾಡತಕ್ಕಂಥ ಕೆಲಸದಿಂದ ಆಗಿದೆ ಅಂತ ಹೇಳುವುದು ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಆದ್ದರಿಂದಾಗಿ ಪೊಲೀಸರನ್ನ ಅಧಿಕಾರನಾಗಿ ಮಾಡತಕ್ಕಂಥ, ಪೊಲೀಸರ ಧೈರ್ಯವನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನಗಳು ಈ ಪತ್ರಿಕೆಯಲ್ಲಿ ನಾನು ನೋಡ್ತಾ ಇದ್ದೀನಿ. ಇವತ್ತು ಕೆಲವು ಪಕ್ಷದ ಮುಖಂಡರು ಹೇಳಿಕೆಯನ್ನು ಕೊಡ್ತಾ ಅಮಾಯಕರ ಮೇಲೆ ಕ್ರಮವನ್ನ ಮಾಡ್ತದೆ, ಕಿರುಕುಳ ಕೊಡ್ತಾ ಇದ್ದಾರೆ. ಅಮಾಯಕರು ಯಾರು ಅಲ್ಲ, ಯಾರು ಹೌದು ಅಂತ ಹೇಳುವುದನ್ನ ಸಮಾಜ ಖಂಡಿತವಾಗಿ ಗುರುತಿಸಿಕೊಂಡಿದೆ ಅಂತ ಹೇಳುವಂತ ನನ್ನ ಅಭಿಪ್ರಾಯ. ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಇವತ್ತು ಹೊಸ ವ್ಯವಸ್ಥೆಯಲ್ಲಿ ಯಾರು ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ, ಯಾರು ಗಲಾಟೆಗಳಿಗೆ, ಘರ್ಷಣೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ, ಗಲಾಟೆಯ ಮೂಲಕ ರಾಜ್ಯಕ್ಕೆ ಬೇಯಿಸ್ತಕ್ಕಂಥ ಶಕ್ತಿಗಳು ಯಾವುದಿದೆ ಆಗ ನಿಯಂತ್ರಣ ಮಾಡುವಲ್ಲಿ ಕೆಲಸ ಕಾರ್ಯಗಳು ಖಂಡಿತ ಆಗುತ್ತೆ ಅನ್ನುವಂತ ವಿಶ್ವಾಸ ನಮಗಿದೆ. ನಮ್ಮ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿ ಆಗ್ಬೇಕು ಅಂತ ಹೇಳಿದೆ. ಇವತ್ತು ಮನುಷ್ಯನ ಮಧ್ಯೆ ಅಪನಂಬಿಕೆ, ಅವಿಶ್ವಾಸ ಇದ್ದಾಗ ಘರ್ಷಣೆ ಆಗಿ ಸಣ್ಣ ಪುಟ್ಟ ಹತ್ಯೆಗಳಾಗುತ್ತೆ ಅಂತ ಲೆಕ್ಕಾಚಾರ ಆಗ್ತಕ್ಕಂಥದ್ದು ಬಹುಶಃ ಈ ಜಿಲ್ಲೆಯ ವಾತಾವರಣ ನೋಡಿದಾಗ ಇದನ್ನ ನಾನು ಒಂದು ಹಂತಕ್ಕೆ ಇದು ಮುಂದಕ್ಕೆ ಹೋದ್ರೆ ಒಂದು ಜನಾಂಗೀಯ ಘರ್ಷಣೆಗೆ ಮೂಲ ಕಾರಣ ಆಗ್ಬೋದು. ಮಣಿಪುರದಲ್ಲಿ ಆಗ್ತಕ್ಕಂಥ ಘರ್ಷಣೆಯನ್ನ ನಾವು ಇಲ್ಲಿ ಕೂತ್ಕೊಂಡು ಅದರ ಬಗ್ಗೆ ತಿಳಿದುಕೊಂಡು ಮಾತಾಡ್ತೀವಿ, ಆದರೆ ಮಣಿಪುರ ಮಂಗಳೂರಲ್ಲಿ ಆಗ್ಬಾರ್ದು, ಅಥವಾ ಬೋಸ್ನಿಯಾ ಅನ್ನುವಂತ ದೇಶದಲ್ಲಿ ಆಗ್ತಕ್ಕಂಥ ಮತೀಯ ಸಂಘರ್ಷ ನಾಳೆ ಮಂಗಳೂರಿನಂತ ನಗರದಲ್ಲಿ ಆಗ್ಬಾರ್ದು. ಇವತ್ತು ನನಗೆ
ನಮ್ಮ ಗಮನಕ್ಕೆ ತರತಕ್ಕಂಥದ್ದು. ಬೋಸ್ಟದಲ್ಲಿ ಆಗ್ತಕ್ಕಂಥ ಘರ್ಷಣೆಗೆ ಅಲ್ಲಿಯ ಪೊಲೀಸರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗುವುದಿಲ್ಲ. ವಿಶ್ವಸಂಸ್ಥೆ ಬೇರೆ ದೇಶದ ಪೊಲೀಸರನ್ನ ಅಲ್ಲಿ ಕಳಿಸ್ತಾರೆ ಪೊಲೀಸ್ ಕೆಲಸವನ್ನು ಮಾಡ್ಲಿಕ್ಕೆ. ನಮ್ಮ ಜಿಲ್ಲೆಯಿಂದ ಅನೇಕ ಜನ ಪೊಲೀಸರು ಬೋಸ್ಟೇಕ್ ಹೋಗಿದ್ದಾರೆ. ಜಯಂತ್ ಶೆಟ್ಟಿ ಅವರು ಹೋಗಿದ್ದಾರೆ, ಸಂಜೀವ್ ನಾಯ್ಕ ಹೋಗಿದ್ದಾರೆ, ಇನ್ನು ಸುಮಾರು ಜನ ಬೋಸ್ಟೇಕ್ ಹೋಗಿದ್ದಾರೆ. ಬೋಸ್ಟೇಕ್ ಪೊಲೀಸರು ಇದ್ದಾರೆ. ಅಲ್ಲಿ ಸ್ಥಳೀಯವಾದ ಪೊಲೀಸರಿಂದ ನಿಯಂತ್ರಣ ಮಾಡಲಿಕ್ಕೆ ಅಸಾಧ್ಯವಾಗ್ತಾ ಇರತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಬೇರೆ ದೇಶದ ಪೊಲೀಸರಲ್ಲಿ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯ ಸನ್ನಿವೇಶ ಅಂತ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು, ನಮ್ಮ ಪ್ರದೇಶಕ್ಕೆ ಬರಬಾರ್ದು, ನಮ್ಮ ಜಿಲ್ಲೆಗೆ ಬರಬಾರ್ದು ಅಂತ ಹೇಳುವಂತ ನಮ್ಮ ಅಪೇಕ್ಷೆ. ಇಲ್ಲಿ ಮತ್ತೊಂದು ಮಣಿಪುರ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬರಬಾರದು ಅಂತ ಹೇಳುವಂತದ್ದು ಪ್ರತಿಯೊಬ್ಬ ನಾಗರಿಕನ ಒಂದು ಅಪೇಕ್ಷೆ, ಇಚ್ಛೆ ಕೂಡ. ಆ ದೃಷ್ಟಿಯಲ್ಲಿ ಏನು ಪೊಲೀಸ್ ವ್ಯವಸ್ಥೆ ಅಡಿಯಲ್ಲಿ ಕಠಿಣವಾದ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತಾರೆ, ಅದಕ್ಕೆ ಸ್ವತಂತ್ರವಾಗಿ ಅವರು ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡ್ತಕ್ಕಂಥದ್ದು ಅಗತ್ಯ ಇದೆ. ಮಾಧ್ಯಮದ ಸ್ನೇಹಿತರು ಕೂಡ, ನೀವು ಕೂಡ ಈ ಜಿಲ್ಲೆಯ ಶಾಶ್ವತ ಶಾಂತಿಯನ್ನು ನೆಲೆಸಿಕೊಳ್ಳುವಂತ ರೀತಿಯಲ್ಲಿ ಪೊಲೀಸರ ಕ್ರಮವನ್ನ ಖಂಡಿತವಾಗಿ ನೀವು ಸ್ವಾಗತಿಸಬೇಕಾಗುವುದು ಅಗತ್ಯ ಇದೆ. ಯಾರು ಕೆಲವು ಜನ ಈ ಜಿಲ್ಲೆಯಲ್ಲಿ ಘರ್ಷಣೆ ನಿರಂತರವಾಗಿ ಆದ್ರೆ ಅವರಿಗೆ ಲಾಭ ಆಗುತ್ತೆ ಲೆಕ್ಕಾಚಾರ, ಗಲಾಟೆಯನ್ನ ಇಷ್ಟಪಡ್ತಕ್ಕಂಥ ಕೆಲವು ಮಂದಿ ಈ ವ್ಯವಸ್ಥೆಯನ್ನ ವಿರೋಧ ಮಾಡ್ತಾರೆ. ಇದು ಒಂದು ವರ್ಗದ ಜನರಿಗೆ ದಬ್ಬಾಳಿಕೆ ಮಾಡ್ತಕ್ಕಂಥ, ಖಂಡಿತ ಇದು ಆ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಅಧಿಕಾರಶಾಹಿಯಲ್ಲಿ ಅಥವಾ ಆಡಳಿತ ಯಂತ್ರದಲ್ಲಿ ಒಂದೇ ವರ್ಗ ಜನ ಇರುವ, ಒಂದೇ ಧರ್ಮ ಜನ ಅಲ್ಲಿ ಕೆಲಸ ಮಾಡ್ತಾರೆ ಅಂತಲ್ಲ. ಬಹುಶಃ ಯಾರು ಬಹುಸಂಖ್ಯಾತ ವರ್ಗದ ಕೆಲವು ಜನ ಏನು ಮಾತಾಡ್ತಾರೆ, ಬಹುಶಃ ಪೊಲೀಸಲ್ಲಿ ಕೂಡ ಅವರ ನಂಬಿಕೆಯನ್ನು ಇಡಬೇಕು. ಪೊಲೀಸರು ಏನು ಈ ಒಂದು ಒಳ್ಳೆ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಅದಕ್ಕೆ ಮಧ್ಯ ಭಾವನೆಯನ್ನ ಮಾತುಗಳನ್ನ ಆಡದೆ ಬಹುಶಃ ಎಲ್ಲರೂ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಲ್ಲರೂ ಕೂಡ ವಿಶ್ವಾಸವನ್ನು ಇಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಶಾಶ್ವತವಾದ ಶಾಂತಿಯನ್ನ ನೆಲೆಗೊಳಿಸತಕ್ಕಂಥ ಕರ್ತವ್ಯ, ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನು ಇದೆ ಅಂತ ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ದೃಷ್ಟಿಯಲ್ಲಿ ಏನು ಈ ಒಂದು ಜಿಲ್ಲೆಯ ಸಾಮರಸ್ಯವನ್ನು ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯವನ್ನ ಮಾಡಿದ್ದಾರೆ. ಮುಂದಕ್ಕೆ ಎಲ್ಲ ಧರ್ಮಾಂತರದ ಹತ್ಯೆಗಳಿರ್ಬೋದು, ಯಾವುದೇ ಘಟನೆಗಳಿರ್ಬೋದು, ಅದಕ್ಕೆ ಒಂದು ಕಡಿವಾಣ ಆಗ್ತಕ್ಕಂಥ ಆಗ್ಲಿ, ಎಲ್ಲರ ಸಹಕಾರವು ಕೂಡ ನೀವು ಕೂಡ ಎಲ್ಲರೂ ಕೂಡ ನಾವು ಕೊಡುವ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಾಶ್ವತ ಶಾಂತಿಯನ್ನ ನೆಲೆಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಈ ಕ್ರಮವನ್ನ ನಾನು ಸ್ವಾಗತಿಸ್ತೇನೆ ಈ ಸಂದರ್ಭದಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರು ಅಂತ ನಿಮ್ಗೆ ಗೊತ್ತಿದೆ. ಹಾಗೆ ಹೇಳ್ಬೇಕಾದ್ರೆ ಯಾರು ನೀವೆಲ್ಲ ಶಾಂತಿ ಸಭೆಯಲ್ಲಿ ಬಂದು ಭಾಗವಹಿಸಿದಂತ ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದಾರೆ, ಯಾರು ಬರ್ತಿರ್ಲಿಲ್ಲ ಕಡೆಗೆ. ಯಾವ ದೇಶದ ಅಧಿಕಾರ ಮಾಡಿದಂಥವ್ರು, ರಾಜ್ಯದ ಅಧಿಕಾರ ಮಾಡಿದಂಥವ್ರು ಬಹುಶಃ ಶಾಂತಿ ಸಭೆಗೆ ಬಾರದಿರತಕ್ಕಂಥ ಸ್ಥಿತಿ ಅವರ ಮನಸ್ಸಲ್ಲಿ ಹೇಗೆ ಬಂದಿದೆ, ಅದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾವಿದ್ದಾಗಲೂ ನಡೀತಾ ಇತ್ತು. ನಾನು ಉಸ್ತುವಾರಿ ಸಚಿವರಿದ್ದಾಗಲೂ ಶಾಂತಿ ಸಭೆಗೇನೆ ಬರ್ತಾ ಇರ್ಲಿಲ್ಲ. ನಿಮ್ಮ ಗಮನಕ್ಕೆ ನಾನು ತರ್ತೇನೆ, ಶಾಂತಿ ಸಭೆಗೆ ಬರ್ತಾ ಇರಲಿಲ್ಲ ಕಡೆಗೆ. ಯಾಕಂದ್ರೆ ಶಾಂತಿ ಸಭೆ ಅವರಿಗೆ ಬೇಕಾಗಿಲ್ಲ. ಶಾಂತಿ ಸಭೆಯಲ್ಲಿ ಬಂದ ಏನೋ ಶಾಂತಿ ಆಗ್ಬೇಕು ಅಂತ ಹೇಳಿ ಮಾತು ಕೊಟ್ಟು ಅವರು ಹೊರಗೆ ಬಂದ್ರೆ ಜನ ಕೇಳ್ತಾರೆ, ನೀವು ಅಲ್ಲಿ ಹೇಳಿದಿರಿ ಸಭೆಯಲ್ಲಿ, ಇಲ್ಲಿ ಯಾಕೆ ಮಾತು. ಅದಕ್ಕಾಗಿ ಭಾರಿ ಬುದ್ಧಿವಂತಿಕೆಯಿಂದ ಶಾಂತಿ ಸಭೆಗೆ ಬರ್ತಾ ಇರಲಿಲ್ಲ. ಇದನ್ನ ನೀವು ಕೂಡ ತಿಳ್ಕೊಂಡಿದ್ದೀರಿ. ನಾನು ಹೇಳಲಿಕ್ಕೆ ಈಗ ಅಲ್ಲ, ಶಾಂತಿ ಸಭೆಗೆ ಬರ್ತಾ ಇರ್ಲಿಲ್ಲ. ಈಗ ಬಾರದಿದ್ದಾಗ ಯಾಕೆ ಕರೆಯುವುದು? 10 ವರ್ಷದ ಮೊದಲಾದ್ರು ಬರ್ತಾ 10 ವರ್ಷ ಮೊದಲು ಕರೆದ ಈಗ ಹೇಳಿ, ಅವರು ಜಿಲ್ಲಾಧಿಕಾರಿ ಹೇಳಿ ಶಾಂತಿ ಸಭೆ ಕರೀಲಿ, ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ರೆ ಇವ್ರು ಕರೀತಾರೆ, ಕರೆದೇ ಇರ್ತಾರ. ಈಗ ಒಂದ್ಸರಿ ಶಾಂತಿ ಸಭೆಗೆ ಬಾರದೇ ಇರ್ತಕ್ಕಂಥವ್ರು ಶಾಂತಿ ಸಭೆ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ, ಶಾಂತಿ ಸಭೆ ಮಾಡಿದಾಗ ಬಾರದೇ ಇರ್ತಕ್ಕಂಥವ್ರು ಬಹುಶಃ ಯಾಕೆ ಶಾಂತಿ ಸಭೆ ಬಾಡಿ ಅಂತ ಹೇಳಿದ್ ಯಾವ ಅರ್ಥ ಇದೆ ಅದಕ್ಕೆ? ಅದು ಹಿಪೋಕ್ರಸಿ ಅಂತ ಹೇಳಿದ್ರು. ಅದಕ್ಕೆ
ಆ ವಾಕ್ಯಕ್ಕೆ ಹಿಪೋಕ್ರಸಿ ಅಂತ, ಜನರಿಗೆ ತೋರಿಕೆಗೆ ಮಾತಾಡೋದು. ಈಗ ಈ ದ್ವೇಷದ ಭಾಷಣಗಳ ಮೇಲೆ ಎಫ್ಐಆರ್ಗಳಾಗ್ತದೆ, ಒಂಥರ ಬೋಗಸ್ ಆಗ್ಬೇಕಿದೆ ಈ ಒಂದು ಎಫ್ಐಆರ್. ನೋಡಿ, ಈ ಎಫ್ಐಆರ್ ನಲ್ಲಿ ಯಾವ ರೀತಿ ಹಾಕಿದ್ದಾರೆ ಅನ್ನುವಂಥ ನಮಗೆ ಗೊತ್ತಾಗೋದಿಲ್ಲ, ಪೊಲೀಸ್ನವ್ರಿಗೆ ಮಾಡ್ತಕ್ಕಂಥದ್ದು. ಬಹುಶಃ ಕೋರ್ಟಲ್ಲಿ ಅದು ಕೋರ್ಟಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೂ ಕೂಡ ಇವತ್ತು ನಮ್ಮ ಈ ಒಂದು ಪ್ರಕರಣಗಳಲ್ಲಿ ನಾವು ಈ ಒಂದು ಪ್ರಕರಣಗಳು ಶಾಶ್ವತ ನೆಲೆಗಳು. ಇವತ್ತು ನಮ್ಮದು ಆಂಟಿ ನಕ್ಸಲ್ ಲೈಟ್ ಫೋರ್ಸ್ ಇದೆ, ಆ ರೀತಿಯಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಮಾಡಿದ್ರೆ ಅದಕ್ಕೆ ಕಾನೂನಿನ ಹತೋಟಿ ಖಂಡಿತ ಸಿಗುತ್ತೆ ಅಂತ ಅನ್ನೋ ನಂಬಿಕೆ, ಮತ್ತು ಇದಕ್ಕೆ ಸೂಕ್ತವಾದ ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವರಿಗೆ ಕ್ರಮ ಜರುಗಿಸ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನಗಳು ಆಗಬೇಕು ಅನ್ನುವಂಥ ನನ್ನ ಅಭಿಪ್ರಾಯ. ಸಲಹೆ ಏನು ಅಂತ ಸರ್ಕಾರಕ್ಕೆ? ಸರ್ಕಾರಕ್ಕೆ ಅದೇ ಈಗ ಆಂಟಿ ಕಮ್ಯುನಲ್ ಫೋರ್ಸ್ ಮಾಡಿದ್ದಾರೆ, ಅದನ್ನು ಪರಿಣಾಮಕಾರಿಯಾಗಿ ಮಾಡಿ ಒಬ್ಬ ಒಳ್ಳೆ ಅಧಿಕಾರಿಯನ್ನು ಹಾಕಿ ಒಂದು ಒಂದು ಕಠಿಣವಾದ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನಮಗೆ ಅದು ನಿರೀಕ್ಷೆ. ನಮಗೆ ಗಲಾಟೆ ಬೇಡ. ಯಾವತ್ತೂ ಕೂಡ ನಾನು ಗಲಾಟೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಇವತ್ತು ಇಷ್ಟೆಲ್ಲ ಗಲಾಟೆ ಆದಾಗ ಒಂದು ಯಾವಾಗಲೂ ನಾನು ಹೇಳುದು, ಯಾವುದೇ ಮತೀಯ ಸಂಘಟನೆಗಳ ಈ ಘರ್ಷಣೆ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿಂದೂ ಆಗಲಿ ಮುಸ್ಲಿಮರಾಗ್ಲಿ ಈ ಗಲಾಟೆಯಲ್ಲಿ ಇಲ್ಲ. ಇದು ನನ್ನ ಯಾವಾಗಲೂ ಹೇಳುದು. ಕಾಂಗ್ರೆಸ್ನವರು ಇಂಥ ಘರ್ಷಣೆಗಳಲ್ಲಿ ನಮ್ಮ ಹಿಂದೂಗಳ ಆ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಹಿಂದೂಗಳಾಗ್ಲಿ ಮುಸ್ಲಿಮರಾಗ್ಲಿ ಯಾರು ಇಲ್ಲ ಅಂತ ಹೇಳುದನ್ನ ಇವತ್ತು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಮತ್ತೆ ರಾಮನಂತೆಯ ಸೂತ್ರಧಾರನ್ನು ಬಂಧನ ಆಗ್ಬೇಕಂತ ನೀವೊಂದು ಹೇಳ್ತಾ ಇದ್ದೀರಿ, ಅದು ಇಷ್ಟರ ತನಕ ಬಂಧನ ಆಗಿಲ್ಲ. ಮಾಡ್ತಾರೆ, ಪ್ರಯತ್ನಗಳ ಹೊಳೆಯುತ್ತಾ ಇದೆ. ಈಗ ನೋಡ್ತಾ ಇದ್ವಿಲ್ಲ, ಈಗ ವಾತಾವರಣ ಬದಲಾಗಿದ ಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ. ಖಂಡಿತವಾಗಿ ಯಾರು ಸೂತ್ರಧಾರರಿಂದ ಈ ಒಂದು ಆಂಟಿ ಫೋರ್ಸ್ ಏನಿದೆ ಅದು ಸೂತ್ರಧಾರದಿಂದ ಬಯಲಿಗೆ ತರ್ತದೆ ಅಂತ ನನ್ನ ನಿರೀಕ್ಷೆ. ಯಾಕಂತ ಹೇಳಿದ್ರೆ ನಾವು ಆಂಟಿ ಕಮ್ಯುನಲ್ ಫೋರ್ಸ್, ನಾನು ಏನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಟ್ ಟೀಮ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ಬಹುಶಃ ಅದೇ ರೀತಿಯಲ್ಲಿ ಇವತ್ತು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡ್ತೇವೆ, ಒಂದು ಸ್ಪೆಷಲ್ ಫೋರ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅದರಿಂದ ಒಂದು ವ್ಯವಸ್ಥೆ ಸುಧಾರಣೆ ಆಗಬಹುದು ನನ್ನ ನಿರೀಕ್ಷೆ. ಕಾಂಗ್ರೆಸ್ನಲ್ಲಿ ಒಂದು ಸಮುದಾಯದ ಜನ ತಮಗಾದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಅವರಿಗೆ ಶಿವಕಾಶ ನೋಡಿಸ್ತಾರೆ. ಅದಕ್ಕೆ ನಾನು ಮಾತಾಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹೌದು ಅವರಿಗೆ ಮನಸ್ಸಿಗೆ ನೋವಾದಾಗ ಸ್ವಲ್ಪ ಮಾತಾಡ್ತಾರೆ, ಅದನ್ನು ನಾವು ಸರಿಪಡಿಸಿಕೊಂಡು ಹೋಗಬೇಕಾಗಿದೆ. ನಾವು ಪಕ್ಷದ ಬಲವರ್ಧನೆ ದೃಷ್ಟಿ ಈ ಜಿಲ್ಲೆಯಲ್ಲಿ ಜಾತ್ಯತೀತ ಶಕ್ತಿ ಬಲವರ್ಧನೆ ಆಗ್ಬೇಕು, ಜಾತ್ಯತೀತ ಒಂದು ಸಿದ್ಧಾಂತ ಬಲಗೊಳ್ಬೇಕು. ಜಾತ್ಯತೀತ ಸಿದ್ಧಾಂತ ಬಲಗೊಳ್ಬೇಕಾದ್ರೆ ನಾವು ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ನಾವು ಪಕ್ಷವನ್ನ ಬಲಿಷ್ಠಗೊಳಿಸಬೇಕಾದ ಕ್ರಮ ಒಂದು ಕೆಲಸದಲ್ಲಿ ನಾವು ಯಾರು ಸ್ವಲ್ಪ ಮಾತಾಡಿದ್ದಾರೆ ಅವರನ್ನು ಸ್ವಲ್ಪ ಕರೆದು ಸರಿಪಡಿಸಿ ನಾವು ಪಕ್ಷವನ್ನ ಇನ್ನು ಬಲವರ್ಧನೆ ಮಾಡ್ತಕ್ಕಂಥ ಮಾಡಬೇಕು. ನಾನು ಅದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇನೆ, ನಾನು ಮತ್ತೆ ಅದಕ್ಕೆ ಮಾತಾಡೋದಿಲ್ಲ. ಯಾರು ಹೇಳಿದ್ರು? ಅಲ್ಲ, ಯಾರು ಹೇಳಿದ್ರು ಅಂತ, ಯಾರು ಅಧಿಕೃತವಾಗಿ ಯಾರಾದ್ರು ಹೇಳಿದ್ರು? ಹಾಗೇನು ಬೇಸರ ಅಂತಲ್ಲ, ಕೆಲವು ಸಹ ಈಗ ಬೇರೆ ಜಿಲ್ಲೆಯಿಂದ ಒಬ್ಬರು ಬರಬೇಕಾಗಿದೆ, ಇಲ್ಲಿ ಜಿಲ್ಲೆಯವರು ಮಂತ್ರಿಗಳು, ಇನ್ನೊಬ್ಬರು ಬರಬೇಕಾದ್ರೂ ಬೇರೆ ಜಿಲ್ಲೆಯ ಮಂತ್ರಿ ಯಾರೋ ಒಬ್ಬರು ಮಂತ್ರಿಯಾಗಿ ಬೇರೆ ಜಿಲ್ಲೆಯವರೇ ಬರಬೇಕು ಅಲ್ವಾ? ಅವರವರ ಜಿಲ್ಲೆಯಿಂದ ಬರುವಾಗ ಎಲ್ಲ ಸಂದರ್ಭದಲ್ಲಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅದು ಇಲ್ಲ ಅಂತಲ್ಲ. ಆದ್ರಿಂದಾಗಿ ಈಗ ಇನ್ನೊಬ್ಬರು ಬಂದರೂ ಕೂಡ ಬೇರೆ ಜಿಲ್ಲೆಯವರು ಬರಬೇಕಲ್ಲ. ಅದು ಜಿಲ್ಲೆಯಲ್ಲಿ ಅನುಭವಿ ಶಾಸಕರಿರುವಾಗ ಅವರನ್ನು ಸ್ಪೀಕರ್ ಮಾಡಿ ಹೊರ ಜಿಲ್ಲೆಯಿಂದ ಮಂತ್ರಿಗಳು, ಅದು ನನಗೆ ಗೊತ್ತಿಲ್ಲ. ಅದು ಸ್ಪೀಕರ್ ಅಂತ ಒಂದು ಹುದ್ದೆ, ದೊಡ್ಡ ಹುದ್ದೆ, ಅದೇನು ಸಣ್ಣ ವಿದ್ಯೆ ಅಲ್ಲ. ಹೇಗೆ ಅದು ಹೇಳುದು? ಗಡಿಪಾರು ಆದೇಶದಲ್ಲಿ ಪುತ್ತೂರಿನ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಆಕ್ರೋಶ ಆಗ್ತದೆ. ಅದು ನನಗೆ ಗೊತ್ತಿಲ್ಲ. ನಾನು ಅಧಿಕೃತವಾಗಿ ಅದು ಹೇಳಲಿಕ್ಕೆ ನಾನು ಪೊಲೀಸ್ ಅಧಿಕಾರಿ ಅಲ್ಲ. ನೀವೇ ಹೇಳಿದ್ರೆ ಅಧಿಕಾರಿಗಳು ಬಂದಿದ್ದಾರೆ, ಅವರು ಕೆಲಸ ಮಾಡ್ಲಿಕ್ಕೆ ಬಿಡಬೇಕು, ಅವ್ರು ಬಿಡ್ಬೇಕು ಅಂತ ಹೇಳ್ತೀನಿ ನಾವು, ಖಂಡಿತ ಹೇಳ್ತೀನಿ ನಾನು. ಅದೇ ಅಧಿಕಾರಿ 7 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ 6 ತಿಂಗಳಲ್ಲಿ ಅವ್ರ ನಿರ್ಧಾರ ಮಾಡಿಸಿದ್ರು. ಅವರು ಪ್ರೊಬೇಷನರಾಗಿದ್ರು, ಹೌದು. ಯಾರು ಎತ್ತೆ ನಡೆಯಲ್ಲ ಅವರು ಸ್ವಾಭಾವಿಕವಾಗಿ ವರ್ಗಾವಣೆ ಇರಲಿಲ್ಲ, ಅವರು ಕಂಪ್ಯೂಟರ್ ತುಂಬಾ ವರ್ಷ ಆಗಿತ್ತು. ಆಗಿದ್ದು ಇರ್ಬೋದು, ನನಗೆ ಗೊತ್ತಿಲ್ಲ. ನಿಮ್ಮ ಸರ್ಕಾರದಲ್ಲಿ ನೀವು ಮಂತ್ರಿ ಆಗಿ ಹೌದು, ನೀವು ಅದು ನನಗೆ ಗೊತ್ತಿಲ್ಲ. ಅವರು ವರ್ಗಾವಣೆ ಆಗೋದು ಒಂದು ಪ್ರಕ್ರಿಯೆ, ಸಹಜ ಪ್ರಕ್ರಿಯೆ. ಇವತ್ತು
ಸರ್ ನಮ್ಮ ಸರ್ಕಾರನವ್ರು ಹಾಕಿದ್ದಲ್ಲ, ಬೇರೆ ಸರ್ಕಾರ ಹಾಕಿದ್ದಲ್ಲ, ನಮ್ಮ ಸರ್ಕಾರನ ಹಾಕಿದ್ದು. ಅವರನ್ನ ಇಲ್ಲಿ ಅಧಿಕಾರಿಯಾಗಿ ನಮ್ಮ ಸರ್ಕಾರ ಹಾಕಿದ್ದು. ಒಂದು ಒಳ್ಳೆ ಕೆಲಸ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಹಾಕಿದ್ದಾರೆ. ಇದು ಸಹಜ ಪ್ರಕ್ರಿಯೆ ಅಲ್ಲ. ಆ? ಸಹಜ ಪ್ರಕ್ರಿಯೆ ಒಂದು ಲೆಕ್ಕದಲ್ಲಿ ವರ್ಗಾವಣೆ ಹಾಗೇನಿಲ್ಲ. ನೋಡ್ತಾ ಇರಿ ಹೇಗೆ ಮಾಡ್ತಾರೆ ಅಂತ. ಹೋಮಘರ್ಷಣೆ ನಿಗ್ರಹಕ್ಕೆ ನಿಮಗೆ ಕಠಿಣ ಕ್ರಮ ಕೈಗೊಳ್ಳುವ ಅಧಿಕಾರಿಗಳು ಬೇಕು. ಬೇರೆ ಮರಳು ಬೇರೆ ಕೈ ಹಾಕಿದ್ರೆ ವರ್ಗಾವಣೆ ಆಗ್ತಾರೆ ಅನ್ನೋದು ಸಾಮಾನ್ಯವಾಗಿ ನಮ್ಗೆ ಅದಿಲ್ಲ. ಅದು ನಾವು ನೀವು ಅವರಲ್ಲಿ ಕೇಳಬೇಕು, ನಮ್ಮಲ್ಲಿ ಕೇಳಿದ್ರೆ ಆಗೋದಿಲ್ಲ. ನಮಗೆ ಹೊಯ್ಗೆ ವ್ಯಾಪಾರ ಇಲ್ಲ, ಕಲ್ಲಿನ ವ್ಯಾಪಾರ ಇಲ್ಲ, ಮಣ್ಣಿನ ವ್ಯಾಪಾರ ಇಲ್ಲ. ನಾನು ಯಾವುದೇ ವ್ಯಾಪಾರ ಇಲ್ಲದಂತ ವ್ಯಕ್ತಿ. ನಾನು ಅಲ್ಲ ಹೇಳಿದ್ದು, ನನ್ನಲ್ಲಿ ಕೇಳಬೇಕಾದ್ರೆ ನಾನು ಉತ್ತರ ಹೇಳ್ಬೇಕಲ್ಲ. ನಾನು ಅಬಕಾರಿ ಮಂತ್ರಿ ಆಗಿದೆ, ನನಗೊಂದು ವೈನ್ ಸ್ಟೋರ್ ಮಾಡಲಿಲ್ಲ ನಾನು, ಗೊತ್ತಾಯ್ತಲ್ಲ. ನಾನು ಸಾರಿಗೆ ಮಂತ್ರಿ, ಒಂದು ಬಸ್ಸು ಮಾಡಲಿಲ್ಲ ನಾನು ಯಾವುದೇ ವ್ಯಾಪಾರ ನನಗಿಲ್ಲ. ನನ್ನ ಪ್ರಾಮಾಣಿಕತೆ ಬಗ್ಗೆ ಕೂಡ ಪ್ರಶ್ನೆ ಮಾಡ್ಬೋದು. ನಾವು ಎಲ್ಲ ರೀತಿಯಲ್ಲಿ ನಾವು ಸರಿ ಇದ್ದೇವೆ. ನಮಗೆ ಗಲಾಟೆ ಬೇಡ ಅಂತ ಹೇಳೋದ್ರಲ್ಲಿ ನಾವು ಜಾತ್ಯತೀತ ಸಿದ್ಧಾಂತಕ್ಕೆ ನಾನು ಶಾಶ್ವತವಾಗಿ ಬದ್ಧನಾಗಿದ್ದವನು. ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಒಂದು ಶಾಶ್ವತ ಜಾತ್ಯತೀತ ನೆಲೆಗಟ್ಟಿನಲ್ಲಿ ಶಾಂತಿ ಉಳಿಸಬೇಕು ಇಲ್ಲಿ. ಆ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನಗಳು ನಮ್ಮ ರೀತಿಯಲ್ಲಿ ಏನು ಅಂತ ಈ ಪತ್ರಿಕಾಗೋಷ್ಠಿಯನ್ನು ಮಾಡೋದು ಜನರಿಗೆ ಒಂದು ವಿಶ್ವಾಸ ಮೂಡಿಸುವ ದೃಷ್ಟಿಯಲ್ಲಿ. ಈಗ 2 ವರ್ಷದ ನಂತರ 2 ವರ್ಷ ಕೊನೆಯಲ್ಲ ಆಗಿದೆ. ಕೆಲವು ಸರಿ ನೋಡಿ, ದಿಸ್ ಇಸ್ ರೈಟ್ ಟೈಮ್ ಟು ಈಗ ಒಂದು ಆಕ್ಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಖಂಡಿತ ಸಿಕ್ಕಿದೆ ಅಂತ ನನ್ನಂತೂ ಅಷ್ಟೇ ಹೇಳ್ತೀನಿ. ನಾನು ಭೂತಕಾಲದ ಅಥವಾ ಭವಿಷ್ಯತ್ತಿನ ವಿಷಯ ಮಾತಾಡೋದಕ್ಕಿಂತ ವರ್ತಮಾನ ಸ್ಥಿತಿಯಲ್ಲಿ ಇವತ್ತು ಈ ಹಂತದಲ್ಲಿ ಅಗತ್ಯ ಇತ್ತು, ಆ ಕೆಲಸ ಮಾಡಿದ್ದಾರೆ. ಅದರಿಂದ ಪರಿಣಾಮಕಾರಿಯಾದ ಕ್ರಮ ಆಗುತ್ತೆ ಅನ್ನುವಂಥ ನಮ್ಮ ಅಪೇಕ್ಷೆ. ಯಾರು ಬೇಡ ಅಂತ ಯಾರು ಹೇಳಿಲ್ಲಲ್ಲ. ಅಲ್ಲ ಅವರು ಹೇಳಿದವರಿಗೆ ಯಾರು ಹೇಳಿದ್ದಾರೆ ಶಾಂತಿ ಸಭೆ ಆಗ್ಲಿಲ್ಲ ಅಂತ ಹೇಳ್ತಾರಲ್ಲ, ಅವರು ಆಗಿದ್ದಾಗ ಬಂದಿದ್ದಾರ ಅಂತ ನಾನು ಕೇಳಿದ್ದೆ ಅಷ್ಟೇ. ಶಾಂತಿ ಸಭೆ ಕರೀಲಿ. ಅವರು ಶಾಂತಿ ಸಭೆ ಬೇಕು ಅಂತ ಹೇಳುವವರು, ನಾನಿದ್ದಾಗ ಶಾಂತಿ ಸಭೆ ಅವರು ಬಹಿಷ್ಕಾರ ಮಾಡಿದವರು. ಬೇಕಾನಿಸ್ತದೆ ಇಲ್ಲಮ್ಮ, ಅವರ ಅನುಕೂಲಕ್ಕಾಗಿ ಹೇಳುದು. ಸುಮ್ಮನೆ ಅವ್ರಿಗೆ ಗಲಾಟೆ ಬೇಕು, ಅಲ್ಲಿ ಹತ್ಯೆಗಳಾಗಬೇಕು. ಅವರ ಮಕ್ಕಳೇನು ಜೈಲಿಗೆ ಹೋಗುದಿಲ್ಲಲ್ಲ, ಅವರ ಮಕ್ಕಳು ಸಾಯುವುದಿಲ್ಲಲ್ಲ. ಭಾಷಣ ಮಾಡಿದ ಕೋಮು ಪ್ರಚೋದನೆ ಭಾಷಣ ಮಾಡುವವ್ರ ಮಕ್ಕಳು ಏನಾದ್ರು ಸತ್ತಿದ್ದಾರೆ ಇಲ್ಲಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಯಾರಾದ್ರು? ರ್ಯಾಡಿಕಲ್ಸ್ ಲೀಡರ್ಸ್ ರ್ಯಾಡಿಕಲ್ಸ್ ಇಲ್ಲಿ ಬಿಜೆಪಿ ಲೀಡರ್ಸ್ ರ್ಯಾಡಿಕಲ್ಸ್ ಇದ್ದಾರೆ. ಅವರು ಕೋಮು ಪ್ರಚೋದನೆ ಭಾಷಣ ಮಾಡ್ತಾರೆ. ನಾನು ನೇರವಾಗಿ ಮಾತಾಡ್ತೇನೆ. ಅವ್ರ ಮಕ್ಕಳೇನು ಸತ್ತಿದಾರ? ಅವ್ರ ಮಕ್ಕಳು ಜೈಲಿಗೆ ಹೋಗಿದ್ದಾರೆ? ಇಲ್ಲಲ್ಲ, ಯಾರ ಬಡಪಾಯಿ ಮಕ್ಕಳಲ್ಲ ಹೋಗುದು. ಕೋಮು ಭಾಷಣ ಮಾಡಿದ ಯಾರು ಮಾಡ್ತಾರೆ? ಅವರ ಕೋಮು ಭಾಷಣ ಮಾಡಿದವ್ರನ್ನ ನೋಡಿಕೊಂಡು ಎಲ್ಲರ ಮೇಲೆ ಬರ್ಬೋದು. ನೋಡಿ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜನರಿಗೆ ಕಿರುಕುಳ ಕೊಡ್ಲಿಕ್ಕೆ ಮಾಡ್ತಾರೆ ಅಂತೇಳಿ ಒಬ್ಬ MLA ಅವನ ಅಮಾನತು ಮಾಡಿದ್ರೆ ಕೋಮು ಭಾಷಣ ಮಾಡಿದೆ ಅಂತದ್ದು ನಮ್ಮ ಜಿಲ್ಲೆಯಲ್ಲಿ ಆಗ್ಲಿ, ಯಾಕೆ ಆಗ್ಬಾರ್ದು? ನಾನು ಪತ್ರಿಕೆಯಲ್ಲಿ ನೋಡಿದೆ, ಒಬ್ಬ ಶಾಸಕನಿಗೆ ಅವನು ಕೋಮು ಪ್ರಚೋದನೆ ಭಾಷಣ ಮಾಡಿದ್ದಾನೆ ಅಂತೇಳಿ ಅವನನ್ನು ಇದು ಮಾಡಿದ್ದಾರೆ, ಶಾಸಕ ಸ್ಥಾನ ಅಮಾನತಾಗಿದೆ ಅಂತ ಕೆಲಸ ಆಗ್ಲಿ. ಯಾರು ಕೋಮು ಪ್ರಚೋದನೆ ಭಾಷಣ ಮಾಡಿದ್ದಾರೆ ಅಂತ ಅವರ ವಿಡಿಯೋ ಕ್ಯಾಸೆಟ್ ಇದೆ ಅಲ್ಲ, ಮಾಡ್ಬೇಕು ಅಂತ ಹೇಳುದು ನಾವು. ಪಕ್ಷದವರಲ್ಲೇ ನಾನು ಕೇಳುದು, ನನ್ನ ಸರ್ಕಾರದಲ್ಲಿ ನಾನು ಕೇಳುದು. ಏನಾಗಿದೆ? ಅದು ಅವ್ರಲ್ಲಿ ಕೇಳಿ ಅಮ್ಮನತ್. ಅದು ನೋಡಿ, ಒಂದು ಹೇಳ್ತೇನೆ, ಶಾಸಕ ಸಭೆಯಲ್ಲಿ ಗಲಾಟೆ ಮಾಡಿ ನಮ್ಮ ಕಾಲದಲ್ಲಿ ಅಮಾನತಾಗಿದೆ ಮತ್ತು ಸರಿಯಾಗಿದೆ, ಪಾರ್ಲಿಮೆಂಟಲ್ಲಿ ಅಮಾನತಾಗಿದೆ ಸರಿಯಾಗಿದೆ. ಅದು ಇದಕ್ಕೆ ಏನು ಸಂಬಂಧ ಇಲ್ಲ. ಸ್ವಲ್ಪ ದಿವಸ ಮಾಡ್ತಾರೆ, ಅದು ಸಹಜ ಪ್ರಕ್ರಿಯೆ. ಅದು ಕೂಡ ನೀವು ದೇಶದ ಎಲ್ಲ ಕಡೆ ಕೂಡ ಶಾಸಕರು ಅಮಾನತು ಮಾಡ್ತಾರೆ, ಅದರಲ್ಲಿ ದೊಡ್ಡ ವಿಷಯ ಏನಿಲ್ಲ. ಲೋಕಸಭೆಯಲ್ಲಿ ಅಮಾನತಾಗಿದೆ, ಅದು ಮತ್ತೆ ಸರಿಯಾಗುತ್ತೆ. ಇದು ದೇಶದ ಎಲ್ಲ ಭಾಗದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅದಕ್ಕೆ ಒಂದು ವಿಶೇಷತೆ ಇಲ್ಲ.
ನಮ್ಗೆ ಗೊತ್ತಿಲ್ಲ, ನಾನು ಪೇಪರಲ್ಲಿ ನೋಡಿದೆ. ನೋಡಿ, ಅದು ಈ ರಸ್ತೆದೆಲ್ಲ ಹಾಸನ ಮಂಗಳೂರಿಗೆ ಬರೋದು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದು ಎಷ್ಟು ವರ್ಷ ಶುರುವಾಗಿ? 15 ವರ್ಷ ಆಯ್ತು. 15 ವರ್ಷದ ಹಿಂದೆ ಪ್ರಾರಂಭ ಆದದ್ದು. ಆ 15 ವರ್ಷ ಹಿಂದೆ ಪ್ರಾರಂಭ ಮಾಡಿದವರು ಯಾರು? 15 ವರ್ಷ ಹಿಂದೆ ಸರ್ಕಾರ ಯಾವುದಿತ್ತು ಅದನ್ನು ಕೂಡ ನಾವು ನೆನಪು ಮಾಡುವ. ಇವರ ಸರ್ಕಾರ ಬಂದು 10 ವರ್ಷ ಆಯ್ತಲ್ಲ, 10 ವರ್ಷ ಆಯ್ತಲ್ಲ, ಈಗ ಮಾಡ್ತಾ ಇದ್ದಾರೆ. ಆಗಿದೆ, ಹೌದು. ಅದು ಮಾಡಿದ್ದು ಆಸ್ಕರ್ ಫೆರ್ನಾಂಡಿಸ್ ಭೂಸಾರಿಗೆ ಸಚಿವರಾಗಿದ್ದಾಗ ಮಂಜೂರಾತಿ ಆಗಿದ್ದ ರಸ್ತೆ. ಇದು ಎಲ್ಲಾ ರಸ್ತೆಗಳು ಇಲ್ಲಿ. ಅಲ್ಲ, ಇವಾಗ ಉದ್ಘಾಟನೆ ಮಾಡಿದವರು ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಅದು ಅವರವ್ರು ಕೇಳ್ಬೇಕು. ಅವ್ರಿಗೆ ಆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರಿಗೆ ಸಂತೋಷ ಇದೆ ಅಲ್ಲ, ಅದು ನನಗೆ ಬಾರಿ ಆಶ್ಚರ್ಯ. ಚುನಾಯಿತ ಜನಪ್ರತಿನಿಧಿಗಳು ಇದ್ದುಕೊಂಡು ಅವ್ರನ್ನ ಬಿಟ್ಟು ಮಾಡಿದಾಗ ಅವ್ರಿಗೆ ಖುಷಿ ಆಗಿದೆ ಅಲ್ವಾ? ಸರ್, ಹೆಸರು ಹೇಳ್ಬೋದಾಗಿತ್ತು. ಹ? ಶ್ರೀರಾಮ ಮೆಣಸಿನ ಅಂತ ಹಾಕಿದ್ದಾರೆ. ಅದು ಯಾರು ಹಿಡುದು? ಅವರೇ ಹಿಡುದ? ಏನು ಗೊತ್ತಿಲ್ಲ, ಅದು ನಮ್ಗೆ ಸರ್, ಈಗ ಜನರು ಹೇಳ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ರಮಣತ್ರಿ ಅವರು ರೆಬೆಲ್ ಆಗಿದ್ರು, ಅವರಿಗೆ ಅವರು ಸಚಿವರಾಗಬೇಕಿದೆ. ಈಗ ನಿಮಗೆ MLC ಆಗುವಂತ ಸಾಧ್ಯತೆ ಇಲ್ಲ. ನಾವು ಹೇಳಿಲ್ಲ ನಿಮ್ಗೆ ಏನನ್ನು. ಅಲ್ಲ, ಯಾರು ರಾಜಕೀಯದಲ್ಲಿ ಏನು ಆಗುತ್ತೆ ಬೀಳುತ್ತೆ ಅಂತ ಹೇಳೋದು ಮುಖ್ಯ ಅಲ್ಲ. ಜನರು ಮಾತಾಡ್ತಾರೆ, ಅದಕ್ಕೆ ನಾವು ಅದಕ್ಕೆ ಮಾತಾಡಬಾರ್ದು ಅಂತ ಹೇಳಲಿಕ್ಕೆ ಆಗುದು. ಅದು ಜನರ ಇಚ್ಛೆ. ಜನರೇನು ಹೇಳ್ತಾರೆ, ವಾಟ್ಸಪ್ ಅಲ್ಲಿ ಏನೇನು ಬರ್ತದೆ, ಯಾವ್ದು ಬರ್ತದೆ, ಅದು ಜನರ ಇಚ್ಛೆ. ನಾವೇನು ಮಾತಾಡ್ತಕ್ಕಂಥದ್ದು. ಒಳ್ಳೇದು. ಧನ್ಯವಾದಗಳು. ನಮಗೆ ಒಂದು ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿ ಬೇಕು. ಅದಕ್ಕಾಗಿ ಮಾಧ್ಯಮ ಸ್ನೇಹಿತರು ಕೂಡ ನೀವು ಒಟ್ಟಾಗಿ ಕೆಲಸ ಮಾಡುವ, ನೀವು ಸಹಕಾರ ಮಾಡಿ. ಇದಕ್ಕೆ ಸಣ್ಣ ಪುಟ್ಟ ವಿಷಯ ಇದು ಯಾರೋ ಒಬ್ಬರು ದಬ್ಬಾಳಿ ಮಾಡಲಿಕ್ಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಆ ಶಾಂತಿಯನ್ನು ಬಯಸ್ತಿರ್ತಕ್ಕ ಮಾಡ್ತಕ್ಕಂಥ ಒಂದು ಕೆಲಸ ಇದೆ. ಸ್ವಲ್ಪ ಊಟದ ವ್ಯವಸ್ಥೆ ಇದೆ.